ಸರ್ಕಲ್ ಸ್ವಲ್ಪ ಅವೈಜ್ಞಾನಿಕವಾಗಿ ನಡೆದಿದೆ ಅಂತೇಳಿ ನಮ್ಗೆಲ್ಲರಿಗೂ ಅನಿಸ್ತಾ ಇದೆ. ಮನೆ ಕಟ್ಟಿ ಮೇಲೆ ನಮಗೆ ಉಡಿಲಿಕ್ಕೆ ಆಗಲ್ಲ. ಹಾಗೆ ಕಟ್ಟೋ ಮೊದಲು ಸಂದು ಮಾಡಿ ಕಟ್ಟಿದ್ರೆ ನಮಗೆ ಒಳ್ಳೆ ಉಪಕಾರ ಆಗ್ತದೆ. ಸಿಟಿಯ ಮಧ್ಯದಲ್ಲಿ ನಡೆದುಕೊಂಡು ಹೋಗುವಂತ ಹೈವೇ ಪರಿಸ್ಥಿತಿ ಬೇರೆ ಇರ್ತದೆ, ಔಟ್ಸ್ಕರ್ಟ್ ನಲ್ಲಿ ಹೈವೇ ನಡ್ಕೊಂಡು ಹೋಗುವಂತದ್ದು ಬೇರೆ ಇರ್ತದೆ. ಇದೇ ಈಗ ಮಾದರಿ ಔಟ್ಸ್ಕರ್ಟ್ ನಲ್ಲಿ ಅಂತ ಆದ್ರೆ ಇದು ಏನು ತೊಂದರೆ ಇಲ್ಲ. ಉಜಿರೆ ಪೇಟೆಯಲ್ಲಿದ್ದೇವೆ. ಈಗ ಉಜಿರೆ ಪೇಟೆಯ ಸಂಪೂರ್ಣ ದೃಶ್ಯಾವಳಿಯನ್ನು ಒಮ್ಮೆ ನಿಮಗೆ ತೋರಿಸಿದ್ದೀನಿ. ಯಾಕೆಂತಂದ್ರೆ ಸಂಪೂರ್ಣವಾಗಿ ಬದಲಾಗ್ತಾ ಇರುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಉಜಿರೆಯ ಪೇಟೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಸರ್ಕಲ್ ಇರ್ಬೋದು, ಅಲ್ಲೊಂದು ತ್ರಿಕೋನಾಕೃತಿಯಲ್ಲಿ ಮಾಡಿದ್ದಾರೆ, ಜೊತೆಗೆ ಇಲ್ಲೊಂದು ರೀತಿಯಲ್ಲಿ ಹೀಗೆ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಇದು ಉಜಿರೆ ಪೇಟೆಯ ಹೀಗಿರುವಂತಹ ಒಂದು ಚಿತ್ರಣ. ಆದರೆ ಉಜಿರೆ ಪೇಟೆಗೆ ಈ ಸರ್ಕಲ್ ಎಷ್ಟು ಅಗತ್ಯತೆ ಇದೆ ಅನ್ನುವಂಥದ್ದು ಮತ್ತು ಈ ಸರ್ಕಲ್ ನಿಂದ ತೊಂದರೆ ಆಗ್ತಾ ಇದೆಯಾ ಅನ್ನುವಂತಹದ್ದು ಈಗಿರುವಂತಹ ವಾದ. ಬಹಳಷ್ಟು ಜನ ಇಲ್ಲಿ ತುಂಬಾ ಜನರನ್ನ ಇಲ್ಲಿ ಮಾತಾಡಿಸ್ಬೇಕು. ಯಾಕಂತಂದ್ರೆ ನೋಡಿ, ಇಲ್ಲಿ ಆ ರಸ್ತೆಯಲ್ಲಿ ಬರುವಂತವರಿಗೆ ಇಲ್ಲಿ ಇಕ್ಕಟ್ಟಾದಂತಹ ಸ್ಥಳ ಇರ್ತದೆ. ಇದು ಉಜಿರೆ ಪೇಟೆಯ ಸರ್ಕಲ್ಗೆ ಮಾಡಿರುವಂತಹ ಪ್ಲಾನ್. ಅದರ ಜೊತೆಗೆ ಒಂದು ಕಡೆಗೆ ಧರ್ಮಸ್ಥಳಕ್ಕೆ ಹೋಗುವ ರಸ್ತೆ ಮಧ್ಯದಲ್ಲಿ ಒಂದು ತ್ರಿಕೋನಾಕೃತಿಯಲ್ಲಿ ಮಾಡಿರುವಂತಹದ್ದು ಇರ್ಬೋದು. ಅದರ ಜೊತೆಗೆ ಇಲ್ಲಿಯೂ ಕೂಡ ಅಂದ್ರೆ ಚಾರ್ಮಾಡಿಗೆ ಹೋಗುವಂತಹ ರಸ್ತೆಯಲ್ಲಿ ಮಾಡಿರ್ತಕ್ಕಂಥ ಡಿವೈಡರ್, ಇವುಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಈ ಸರ್ಕಲ್ನ ಒಳಭಾಗದಲ್ಲಿ ಅಂದ್ರೆ ಈ ಡಿವೈಡರ್ ಮತ್ತು ಸರ್ಕಲ್ನ ಮಧ್ಯಭಾಗದಲ್ಲಿರ್ತಕ್ಕಂಥ ಜಾಗ, ಅದರ ಜೊತೆಗೆ ಚಾರ್ಮಾಡಿ ರಸ್ತೆಯಿಂದ ಬಂದು ಉಜಿರೆ ಬೆಳ್ತಂಗಡಿ ಕಡೆಗೆ ಹೋಗುವಂತವ್ರು ಅಂದ್ರೆ ಉಜಿರೆಯಲ್ಲಿ ಗಾಡಿ ನಿಲ್ಲಿಸುವಂತ ಸ್ಥಳ, ಇವೆಲ್ಲವೂ ಕೂಡ ಬಹಳಷ್ಟು ಚರ್ಚೆಗೆ ಕ್ರಾಸ್ ಆಗಿದೆ. ನಮ್ಮ ಜೊತೆಗೆ ಒಂದಷ್ಟು ವರ್ತಕರಿದ್ದಾರೆ, ವರ್ತಕರನ್ನ ಮಾತನಾಡಿಸ್ಲೇಬೇಕು. ಸರ್, ಉಜಿರೆ ಬದಲಾಗ್ತಾ ಇದೆ, ಏನ್ ಹೇಳ್ತೀರಿ? ಈಗ ಉಜಿರೆ ಈ ಸರ್ಕಲ್ ಬಗ್ಗೆ ಏನ್ ಹೇಳ್ತೀರಿ? ಸರ್ಕಲ್ನ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಡಿವೈಡರ್ ಬಗ್ಗೆ ಏನ್ ಹೇಳ್ತೀರಿ? ದ್ವಾರದ ಎದುರುಗಡೆ ಹಾಕಲಾಗಿರುವಂತಹ ಡಿವೈಡರ್ ಬಗ್ಗೆ ಏನ್ ಹೇಳ್ತೀರಿ? ಸರ್, ನಾವು ಹೇಳೋದು ಅಂತ ಹೇಳಿದ್ರೆ, ಈಗ ನಮಗೆ ಉಜಿರೆಯಲ್ಲಿ ಉಜಿರೆ ಸರ್ಕಲ್ ಈಗ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇದೆ. ನಮಗೆ ದೊಡ್ಡದಾದ ಕಾರಣ ಆ ಕಡೆಯಿಂದ ಈ ಕಡೆಯಿಂದ ಬರುವ ಗಾಡಿಗಳಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದರಲ್ಲೂ ಕೂಡ ಧರ್ಮಸ್ಥಳದಿಂದ ಬರುವ ಸೈಡಿಗೆ ಆ ಬದಿಗೆ ಒಂದು ಬದಿಗೆ ಜಾಗ ತುಂಬಾ ಕಮ್ಮಿ ಆಗ್ತಾ ಇದೆ. ತುಂಬಾ ಕಮ್ಮಿ ಆದ ಕಾರಣ ಗಾಡಿಗಳು 2 ಗಾಡಿ ಪಾಸ್ ಆಗ್ಲಿಕ್ಕೂ ಕಷ್ಟ ಆದ ಕಾರಣ ಅದು ಸ್ವಲ್ಪ ಅದೇ ನೋಡಿ, ಇದು ಯಾವುದು ಧರ್ಮಸ್ಥಳದಿಂದ ಉಜಿರೆ ಕಡೆಗೆ ಅಂದ್ರೆ ಬೆಳ್ತಂಗಡಿ ಕಡೆಗೆ ಹೋಗುವ ರಸ್ತೆ. ಹೌದು, ಬರುವಾಗ ಎಡಬದಿಗೆ ಅಲ್ಲಿ 2 ಗಾಡಿ ಪಾಸ್ ಆಗುವಷ್ಟು ಕೂಡ ಜಾಗ ಸರಿಯಾಗಿಲ್ಲ. ಆದ ಕಾರಣ ಅದು ಸ್ವಲ್ಪ ಇನ್ನೂ ಅಗಲ ಆಗ್ಬೇಕು. ಇದನ್ನು ಇಲ್ಲಿ ಸ್ವಲ್ಪ ಏನು ಮಾಡಿದಾರಲ್ಲ, ಅದನ್ನು ಸ್ವಲ್ಪ ಸಣ್ಣದು ಮಾಡಬೇಕು. ಅದನ್ನು ಸಣ್ಣದು ಮಾಡಬೇಕು. ಹೌದು, ಸರ್ಕಲ್ ಸಹ ದೊಡ್ಡದಾಯ್ತು ಅನ್ನೋಂತ ವಾದಗಳಿದೆ. ಹೌದು, ಸರ್ಕಲ್ ಕೂಡ ಸ್ವಲ್ಪ ಸಣ್ಣದಾಗ್ಬೇಕು. ನಾವು ಅದ್ರ ಬಗ್ಗೆ ನಾವು ವರ್ತಕರಿಂದ ಶಾಸಕರ ಜೊತೆ ಕೂಡ ಮಾತಾಡಿದ್ದೇವೆ. ಅದಕ್ಕೆ ಶಾಸಕರು ಹೇಳಿದ್ದಾರೆ ಅದು ಸರಿ, ಅದನ್ನು ನಾವು ಈಗಲೇ ಮಾಡಿಸುವ. ಅದನ್ನು ಕೂಡ ಹೇಳಿದ್ದೇವೆ, ಅಲ್ಲಿ ಗಾಡಿ 2 ಪಾಸ್ ಆಗ್ಲಿಕ್ಕೆ ಕಷ್ಟ, ಅದನ್ನು ಅವರಿಗೆ ಕೂಡ ಅರ್ಥ ಆಗಿದೆ. ಅವರು ಕೂಡ ಹೇಳಿದ್ದಾರೆ ಅದನ್ನು ಕೂಡ ಸಣ್ಣದು ನಾವು ಮಾಡ್ಬೇಕು, ಇಲ್ಲದ್ರೆ ಕಷ್ಟ ಆಗ್ತದೆ ಅಂತ ಶಾಸಕರು ಕೂಡ ನಮ್ಮ ಜೊತೆ ಹೇಳಿದ್ದಾರೆ. ನಾವು ವರ್ತಕರ ಸಂಘದಿಂದ ಮಾತಾಡಿದ್ದೇವೆ ಅವ್ರ ಹತ್ರ. ಈ ಡಿವೈಡರ್ ಮತ್ತು ಸರ್ಕಲ್ ನ ಮಧ್ಯಭಾಗದ ಜಾಗದ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಎಲ್ಲ ಕಡೆ ಡಿವೈಡರ್ ಮತ್ತು ಸರ್ಕಲ್ ನಡುವೆ ಕಡಿಮೆ ಆಗ್ಲಿಲ್ವಾ ಜಾಗ? ಕಡಿಮೆ ಆಯ್ತು ಅಂತ ಅನಿಸ್ತದೆ. ಆದ್ರೆ ಏನು ಅಂತ ಹೇಳಿದ್ರೆ, ಅವರು ಹೇಳಿದ್ರೆ ನಾವು ಇಂಜಿನಿಯರ್ನ ಮೂಲಕ ಮಾತಾಡಿಕೊಂಡಿದ್ದು ಮಾಡಿರುವಂತದ್ದು. ಇದನ್ನು ಸ್ವಲ್ಪ ದಿವಸ, 1 ವಾರ ತನಕ ನಾವು 1 ವಾರ ಅಥವಾ 10 ದಿವಸ ಅದನ್ನು ಬಿಟ್ಟು ನೋಡ್ತೇವೆ ನಾವು ಒಂದ್ಸಲ. ಆಗ ಗಾಡಿಗಳು ಯಾವ ರೀತಿ ಅದನ್ನು ಚಲಿಸ್ತದೆ ಅದರ ಮೇಲೆ ನಾವು ಅದನ್ನು ಬದಲಾವಣೆ ಮಾಡ್ಲಿಕ್ಕಿದ್ರೆ ಬದಲಾವಣೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸರ್, ಏನ್ ಹೇಳ್ತೀರಿ? ಖಂಡಿತವಾಗಿಯೂ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಈ ಒಂದು ಸರ್ಕಲ್ ಸ್ವಲ್ಪ ಅವೈಜ್ಞಾನಿಕವಾಗಿ ನಡೆದಿದೆ ಅಂತೇಳಿ ನಮ್ಗೆಲ್ಲರಿಗೂ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನೀವೆಲ್ಲ ನೋಡ್ಬೋದು, ನಮ್ಗೆ ಜಾಗವನ್ನು ಇನ್ನೂ ದೊಡ್ಡದು ಮಾಡ್ಲಿಕ್ಕೆ ಆಗೋದಿಲ್ಲ. ಇದ್ದ ಜಾಗದಲ್ಲಿ ನಾವು ಹೇಗೆ ಅದನ್ನು ಬಹಳ ಚಂದವಾಗಿ ಮಾಡ್ಬೋದು ಅಂತ ಹೇಳುವಂಥದ್ದು ಇಲ್ಲಿ ಉಜಿರೆಯಲ್ಲಿರುವಂತ ಎಲ್ಲ ವರ್ತಕರದ್ದು ಹಾಗೂ ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗುವಂತ ವಿಷಯ. ತಾವೆಲ್ಲ ನೋಡ್ಬೋದು, ತಾವೆಲ್ಲ ಗಮನಿಸಬಹುದು, ಅಲ್ಲಿ ಧರ್ಮಸ್ಥಳದಿಂದ ಉಜಿರೆ ಕಡೆ ಬರುವಾಗ ಎಡಬದಿಗೆ ಬಹಳ ಸಣ್ಣದಾಗಿದೆ, ಈ ಕಡೆ ನೋಡಿದ್ರೆ ಸ್ವಲ್ಪ ದೊಡ್ಡದಾಗಿದೆ. ಅದೇ ರೀತಿ ಸರ್ಕಲ್ ಕೂಡ ಬಹಳಷ್ಟು ದೊಡ್ಡದಾಗಿದೆ. ಇದರಿಂದ ಖಂಡಿತವಾಗಿ ತಮಗೆಲ್ಲ ಗೊತ್ತಿದೆ, ಬಹಳಷ್ಟು ಈ ಒಂದು ಪರಿಸರದಲ್ಲಿ ವಾಹನಗಳ ಸಂಚಾರ ಬಹಳ ದಟ್ಟಣೆ ಆಗ್ತಾ ಇದೆ. ಸೊ ಆದ ಕಾರಣ ಈ ಒಂದು ಸರ್ಕಲ್ ಅನ್ನು ಆದಷ್ಟು ಸಣ್ಣದು ಮಾಡಿ, ನಮಗೆ ಸರ್ಕಲ್ ಬೇಡ ಅಂತ ಹೇಳಿ ನಾವು ಯಾವತ್ತೂ ಹೇಳ್ತಾ ಇಲ್ಲ, ಬದಲಾವಣೆ ಖಂಡಿತ ಅತ್ಯಗತ್ಯ. ಇವತ್ತಿನ ಜೀವನಕ್ಕೆ ತಕ್ಕಂತೆ ಹಾಗೂ ಈ ಒಂದು ಪರಿಸರಕ್ಕೆ ತಕ್ಕಂತೆ ಮಾಡಲೇಬೇಕು. ಬಟ್ ನಮ್ಮ ಆಶಯ ಇಷ್ಟೇ, ಈ ಒಂದು ಸರ್ಕಲ್ ಅನ್ನು ಆದಷ್ಟು ಸಣ್ಣದು ಮಾಡಿ ಅಲ್ಲಿಂದ ಕೂಡ ಅದನ್ನು ಸ್ವಲ್ಪ ಆ ಒಂದು ಏನು ಅಲ್ಲಿ ಆ ಒಂದು ಬದಿಯಲ್ಲಿ ಮಾಡಿದ್ದಾರೆ ಅದನ್ನು ಕೂಡ ಸರಿಯಾಗಿ ವ್ಯವಸ್ಥೆ ಮಾಡಿದರೆ ಒಳ್ಳೆಯದು ಅಂತೇಳಿ ನಮ್ಮೆಲ್ಲರ ಇಲ್ಲಿ ಆಶಯ. ಸರ್, ಏನ್ ಹೇಳ್ತೀರಿ? ಇವರು ಈಗಾಗಲೇ ಹೇಳಿದಾಗೆ ಸರ್ಕಲ್ ಸ್ವಲ್ಪ ಚಿಕ್ಕದಾಗಿ, ಮತ್ತು ಧರ್ಮಸ್ಥಳದಿಂದ ಬರುವಾಗ ಈಗ ನಾವು ನೋಡ್ತೇವೆ, ಯಾವಾಗಲೂ ಒಂದು ಬಸ್ ನಿಂತ ಕೂಡಲೇ 2ನೇ ಬಸ್ಸಿಗೆ ಹೋಗ್ಲಿಕ್ಕೆ ದಾರಿ ಸಾಕಾಗುವುದಿಲ್ಲ. ಅಲ್ಲಿ ಆಲ್ರೆಡಿ ನಾವು ಇದನ್ನು ಪ್ರಾಕ್ಟಿಕಲ್ ಆಗಿ ತುಂಬ ಸಲ ನೋಡಿದ್ದೇವೆ. ಒಂದು ಬಸ್ ನಿಲ್ತದೆ, ಅದರ ಸೈಡಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ. ಆ ಧರ್ಮಸ್ಥಳದಿಂದ ಬರುವ ಏನೋ ಒಂದು ಮಾರ್ಕ್ ಮಾಡಿದಾರ,
ಅದನ್ನು ಸ್ವಲ್ಪ ಚಿಕ್ಕದು ಮಾಡಿ ಸರ್ಕಲ್ ಅನ್ನು ಚಿಕ್ಕದು ಮಾಡಿದ ಕೂಡಲೇ ಒಂದು 2 ವೆಹಿಕಲ್ ಅಲ್ಲಿ ಆರಾಮದಲ್ಲಿ ಓಡಾಡುವ ಪರಿಸ್ಥಿತಿ ಇದ್ದ ಕೂಡಲೇ ಉತ್ತಮ ಅಂತ ನಮ್ಮ ಅಭಿಪ್ರಾಯ. ಈ ಸರ್ಕಲ್ ಅನ್ನು ಚಿಕ್ಕ ಮಾಡಿದ್ರೆ ಪರಿಹಾರ ಸಿಗ್ಬೋದು, ಬಟ್ ಅವರ ಇಂಜಿನಿಯರ್ ಪ್ಲಾನ್ ಯಾವ ರೀತಿಯಿಂದ ನಮಗೆ ಗಮನಕ್ಕೆ ಬರುವುದಿಲ್ಲ. ಬಟ್ ಈಗಂತೂ ಭಾರಿ ಇಕ್ಕಟ್ಟಾಗ್ತದೆ, ಈ ಸರ್ಕಲ್ ಅಲ್ಲಿ ಬ್ಲಾಕ್ ಆಗ್ತಾ ಇರ್ತದೆ ಧರ್ಮಸ್ಥಳದಿಂದ ಬರುವ ಬಸ್, ಮತ್ತೆ ಈ ಕಡೆಯಿಂದ ಕೂಡ ಹಾಗೆ ಚಾರ್ ಮಾಡಿ ಹೋಗೋ ಲೈನಲ್ಲಿ ಒಂದು ಬಸ್ ನಿಂತಿದ್ರೆ ಮತ್ತೆ ಬೇರೆ ವೆಹಿಕಲ್ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಇದು ಪ್ರಾಕ್ಟಿಕಲ್ ಅನುಭವವನ್ನ ನಾವು ಪಡ್ಕೊಂಡಿದ್ದೇವೆ. ಸರ್ ಏನ್ ಹೇಳ್ತೀರಿ? ನಮ್ಮ ನ್ಯಾಷನಲ್ ಅವರ ಪ್ಲಾನ್ ಭಾಳ ಚಂದ ಇದೆ. ಆದ್ರೂ ತುಳುವಲ್ಲಿ ಗಾದೆ ಉಂಟು ಗೊತ್ತುಂಟಲ್ಲ, ತರಡದ ಮಲ್ಲ ಮುಂಡಸ್ ಅಂತ. ಇದು ರೋಡ್ ಆಗೆಲ್ಲ ಕಮ್ಮಿ ಉಂಟು, ಸರ್ಕಲ್ ಭಾಳ ದೊಡ್ಡದಾಗಿದೆ. ಈ ಡಿವೈಡರ್ ನೋಡಿ, ಇಂಡಿಯಾದ ಭೂಪಟ ಬಿಡಿಸಿದ್ದಾರೆ. ಡಿವೈಡರ್ ಸಪೂರವಾಗಿ ಅಲ್ಲಿಂದ ಬಂದರೆ ಆ ದ್ವಾರ ಧರ್ಮಸ್ಥಳ ದ್ವಾರ 60% ಈಚೆ ಉಂಟು, 40% ಆಚೆ ಉಂಟು. ಒಂದು ಬಸ್ ನಿಲ್ಲಿಸಿದ್ರೆ ಎಲ್ಲ ರೋಡ್ ಬ್ಲಾಕ್ ಆಗ್ತಾ ಉಂಟು ಬೆಳಗ್ಗೆ ಹೊಸನಗ. ಹಾಗೆ ಪ್ಲಾನ್ ಚಂದ ಉಂಟು, ಎಲ್ಲ ಚಂದ ಇದೆ. ಹೇಗೆ ಎಷ್ಟು ದೊಡ್ಡದಾಗಿದೆ ಸಮ, ಅದಕ್ಕಿಂತ ಸಮ ಅರ್ಧ ಸಂದು ಮಾಡಿ ಆ ಕಡೆ ರೋಡ್ ಟರ್ನ್ ಮಾಡಿ ಸಾಗಲ್ಲ. ಅದು ನಮ್ಮ ಇಂಜಿನಿಯರ್ ಶಾಸಕರ ಗಮನಕ್ಕೆ ತಂದಿದ್ದೇವೆ. ಅವ್ರು ಸಹ ಹೇಳಿದ್ದಾರೆ ಇಂಜಿನಿಯರ್ಗೆ ಹೇಳ್ತಾರೆ ಅಂತೇಳಿ. ಅವರಿಗೆ ಇವತ್ತು ನಾಳೆ ಬರ್ತಾ ಅಂತ ಹೇಳಿದ್ದಾರೆ. ಆಗಿದ್ದು ಮನೆ ಕಟ್ಟಿ ಮೇಲೆ ನಮಗೆ ಹೊಡಿಲಿಕ್ಕೆ ಆಗಲ್ಲ. ಹಾಗೆ ಕಟ್ಟೋ ಮೊದಲು ನೀವು ಸಂದು ಮಾಡಿ ಕಟ್ಟಿದ್ರೆ ನಮಗೆ ಒಳ್ಳೆ ಉಪಕಾರ ಆಗ್ತದೆ ಹೇಳಿ. ಓಕೆ, ನಿಮ್ಮನ್ನ ಮಾತಾಡಿಸ್ತೇನೆ ಸರ್. ಅದಕ್ಕಿಂತ ಮೊದಲು ಉದಾಹರಣೆಯ ರೂಪದಲ್ಲಿ ಅಲ್ಲಿ ಬಸ್ ನಿಂತಾಗ ಯಾವ ರೀತಿಯಾಗಿ ಬ್ಲಾಕ್ ಆಗತ್ತೆ ಅನ್ನುವಂಥದ್ದಕ್ಕೆ ಉದಾಹರಣೆ ಇದು. ಇದೀಗ ತಾವು ನೋಡ್ತಾ ಇದ್ದೀರಿ ಇದು ಬ್ಲಾಕ್ ಹೇಗಾಗತ್ತೆ ಅಂತ. ಈಗಷ್ಟೇ ವರ್ತಕರು ಹೇಳಿದ್ರು ಅಲ್ಲಿ ಬ್ಲಾಕ್ ಆಗತ್ತೆ, ತೊಂದರೆ ಆಗತ್ತೆ ಅನ್ನುವಂಥದ್ದು. ಇದು ಉದಾಹರಣೆಯ ರೂಪದಲ್ಲಿದೆ ನೋಡಿ. ಇಲ್ಲಿ ಸಹ ಅಷ್ಟೇ ಉದಾಹರಣೆಯ ರೂಪದಲ್ಲಿ ಇದೀಗ ನಾವು ನಿಮಗೆ ತೋರಿಸ್ತಾ ಇದೀವಿ. ಒಂದು ಬಸ್ ನಿಂತಾಗ ಯಾವ ರೀತಿ ಇಮಿಡಿಯೇಟ್ ಆಗಿ ಬ್ಲಾಕ್ ಆಗ್ತದೆ ನೋಡಿ. ಇದು ಇಷ್ಟು ಈ ಅಗಲವೂ ಕೂಡ ಸಾಕಾಗೋದಿಲ್ಲ ಅನ್ನುವಂಥದ್ದಕ್ಕೆ ಉದಾಹರಣೆಯ ರೂಪದಲ್ಲಿ ಇದೀಗ ನಮಗೊಂದು ಬಸ್ ಬಂತು. ಆದ್ರಿಂದ ಆ ಬಸ್ ಅನ್ನ ತೋರಿಸಿ ನಿಮಗೆ ಸ್ಪಷ್ಟತೆ. ಇಲ್ಲಿಯ ತನಕ ಈಗ ನಾವೇನವರು ಮಾತಾಡ್ತಿದ್ರು ಅಲ್ಲಿಯ ತನಕ ಬಸ್ ಬಂದಿರಲಿಲ್ಲ, ಸಂಚಾರ ಕರೆಕ್ಟ್ ಆಗಿ ಹೋಗ್ತಾ ಇತ್ತು. ಆದರೆ ಈಗ ಒಂದು ಬಸ್ ಬಂದು ನಿಂತಿದೆ, ಇಮಿಡಿಯೇಟ್ ಆಗಿ ಅದರ ಹಿಂದೆ ಬಂದಂತ ಲಾರಿ ಮತ್ತೆ ಸಂಪೂರ್ಣವಾಗಿ ಈ ಒಂದು ರೋಡ್ ಬ್ಲಾಕ್ ಆಗ್ತಿದೆ ಅನ್ನುವಂಥದ್ದಕ್ಕೆ ಉದಾಹರಣೆ. ಇನ್ನಷ್ಟು ವರ್ತಕರಿದ್ದಾರೆ, ಮಾತಾಡಿಸುವ. ಮತ್ತೇನಾದ್ರೂ ಅಂತ ದೃಶ್ಯಗಳು ಕಂಡು ಬಂದ್ರೆ ಮತ್ತೆ ಅವರನ್ನ ಮಾತು ಕಟ್ ಮಾಡಿ ಬರ್ತೇವೆ. ನಮಸ್ತೆ, ಏನ್ ಹೇಳ್ತೀರಿ? ಈಗ ದಾಮೋದರ್ ಅವರು ತೋರಿಸಿದ್ದಾರೆ ಬಸ್ ಅಲ್ಲಿ ನಿಂತದ್ದು. ಆ ಬಸ್ ನಲ್ಲಿ ಪೆಟ್ರೋಲ್ ಬಂಪಿನಿಂದ ಅಲ್ಲಿ ಸರ್ವಿಸ್ ರೋಡ್ ಅಲ್ಲಿ ಬಂದು ಅಲ್ಲಿಯೇ ಇಳಿಸಿ ಹೋಗುವಾಗ ಮಾಡ್ಬೇಕು ಅದು ಬಸ್. ಆ ತರ ಮಾಡಿದ್ರೆ ಒಂದು ಬ್ಲಾಕಿಂಗ್ ಎಲ್ಲ ಕಡಿಮೆ ಆಗ್ಬೋದು. ಮತ್ತೆ ಈ ಸರ್ವಿಸ್ ರೋಡ್ ಅಲ್ಲಿ ಪೆಟ್ರೋಲ್ ಪಂಪಿನ ಎದುರುಗಡೆಯಿಂದ ಸರ್ವಿಸ್ ರೋಡ್ ಅಲ್ಲಿ ಬಸ್ ತಕೊಂಡು ಇಲ್ಲಿಯೇ ಬಸ್ ಅನ್ನು ಕೆಳಗೆ ಬಸ್ ಸ್ಟಾಪ್ ಕೊಟ್ಟು ಪಾದಚಾರಿ ರಸ್ತೆಯಲ್ಲಿಯೇ ಪಾದಚಾರಿಗಳು ಬರುವ ಹಾಗೆ ಮಾಡಿದ್ರೆ ಪಾರ್ಕಿಂಗ್ ಕೂಡ ಸಮಸ್ಯೆ ಬರುವುದಿಲ್ಲ ಅಂತ ನನ್ನ ಅಂದಾಜು. ಆದ್ರೂ ಇಲ್ಲಿ ಸರ್ಕಲ್ ಕೂಡ ಹಾಗೇನೆ, ಈ ಸರ್ಕಲ್ ಅನ್ನು ಒಂದು ಚಿಕ್ಕದಾಗಿ ಮಾಡಿ ಒಂದು ಒಳ್ಳೆ ಒಂದು ನೀರೆಲ್ಲ ಬರುವ ಒಂದು ಕಾರಂಜಿ ತರ ಮಾಡಿ ಒಂದು ಚಿಕ್ಕ ಸರ್ಕಲ್ ಆಗಿ ಮಾಡಿ ಉಜಿರೆ ಒಂದು ಮುಕುಟಕ್ಕೆ ಒಂದು ಕಿರೀಟವಾಗಿ ಒಂದು ಚಂದವಾಗಿ ಮಾಡ್ಲಿ. ಅದೊಂದು ಉಜಿರೆ ಪರಿಸ್ಥಿತಿಗೆ ಪರಿಸರಕ್ಕೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ. ಏನ್ ಹೇಳ್ತೀರಿ ಸರ್? ಸರ್ ಈಗ ನಮ್ಮ ವರ್ತಕರು ಹೇಳಿದ ಹಾಗೇನೆ ಈಗ ತುಂಬಾ ವೈಜ್ಞಾನಿಕವಾಗಿ ಈಗ ನೀವು ಏನೋ ಇರ್ಬೋದು, ಅವರ ಇಂಜಿನಿಯರ್ ಪ್ಲಾನ್ ಏನೋ ಇರ್ಬೋದು. ಬಟ್ ನೋಡಿ ಈಗ ದಿನಕ್ಕೆ ಸಾವಿರಾರು ಯಾತ್ರಾರ್ಥಿಗಳು ಈ ಉಜಿರೆ ಅನ್ನೋ ಇದಕ್ಕೆ ಬರ್ತಾರೆ. ಅದೇ ತರ ನಾಗರಿಕರು ಅದೇ ತರ ನಡ್ಕೊಂಡು ಹೋಗ್ತಾರೆ. ಈಗ ಇಲ್ಲಿ ಒಂದು ಹೋಗ್ಲಿಕ್ಕೆ ಒಂದು ಬಸ್ ಅಲ್ಲಿ ಚಾರ್ಮಾಡಿ ರೋಡಿಂದ ಅಲ್ಲಿಂದ ಬಂದ್ರೆ ಅಲ್ಲಿ ಹೇಳಿದ್ರೆ ಇಲ್ಲಿಂದ ಅವ್ರಿಗೆ ಅಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಎಷ್ಟು ದೂರ ಇರ್ತದೆ ಒಂದು ಆಲೋಚನೆ ಮಾಡ್ಬೇಕು. ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಅವ್ರು ಇಷ್ಟು ದೊಡ್ಡ ಸರ್ಕಲ್ ಬಳಸ್ಕೊಂಡು ಬರ್ಲಿಕ್ಕೆ ತುಂಬಾ ಕಷ್ಟ. ಹಾಗಾದ್ರೆ ಈ ಸರ್ಕಲ್ ಸ್ವಲ್ಪ ಚಿಕ್ಕದು ಮಾಡಿ ಈ ಏನಿದೆ ಇವತ್ತು ಈಗ ನೋಡಿ ಇಲ್ಲಿ ತೋರಿಸಿರಿ ಅದೇ ತರ ನೋಡಿ. ಈಗ ಇಲ್ಲಿದು ನೀವು ಬೆಳ್ತಂಗಡಿದ ಉಜಿರೆಗೆ ತೋರಿಸಿರಿ, ಅದೇ ತರ ನೀವು ಧರ್ಮಸ್ಥಳದ ಉಜಿರೆಗೆ ಏನಿದೆ ಅದನ್ನೊಮ್ಮೆ ತೋರಿಸಿ ಅದೇ ತರ. ಈಗ ಫುಲ್ ಅದು ಇಲ್ಲಿಂದ ಸಾಧಾರಣ ನಿಮ್ಮ ಬೆಳಲ್ ಕ್ರಾಸ್ ವರೆಗೆ ಒಂದೊಂದು ಸಲ ಬ್ಲಾಕ್ ಆಗ್ತದೆ. ಇದು ಏನೋ ಇರ್ಬೋದು, ಬಟ್ ಅದನ್ನ ಈಗ ಸರಿ ಮಾಡುವಂತದ್ದಿದ್ರೆ ಇವಾಗ ಚಾನ್ಸ್ ಇದೆ. ಮುಂದಕ್ಕೆ ಅದನ್ನ ಏನ್ ಮಾಡ್ಲಿಕ್ಕೆ ಆಗಲ್ಲ. ಈಗ ನಿಮ್ದೇನೆ ನಿಮ್ಮ ಪ್ರಯತ್ನ ಅದ್ರ ಜೊತೆ ನಮ್ಮ ಪ್ರಯತ್ನಗಳು ಸೇರಿದ್ರೆ ಜೊತೆಗೂಡಿ ಎಲ್ಲ ಕ್ಲೀನ್ ಆಗಿ ಒಂದೇ ಇದರಲ್ಲಿ ಆಗ್ಬೋದು. ಹಾಗೆ ನಿಮ್ಮ ಒಂದು ಪ್ರಯತ್ನ ಇರಲಿ, ನಮ್ದು ಒಂದು ಪ್ರಯತ್ನ ಸೇರಿಸುವುದು. ಧನ್ಯವಾದ. ಈ ಸರ್ಕಲ್ ತುಂಬಾ ಚಿಕ್ಕದಾಗಬೇಕು, ಇಷ್ಟು ದೊಡ್ಡ ಸರ್ಕಲ್ ಇರಬಾರ್ದು ಅನ್ನುವಂಥದ್ದು ಉಜಿರೆಯ ವರ್ತಕರ ವಾದ. ಇದೀಗ ಅಂತಹದೊಂದು ಲಾರಿ ಬಂದಾಗ ಯಾವ ರೀತಿಯಾಗಿ ಅಲ್ಲಿ ಸಮಸ್ಯೆ ಆಗ್ತದೆ ಅನ್ನುವಂಥದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಆ ಒಂದು ಇಂತಹ ಘನ ವಾಹನಗಳು ಬಂದಾಗ ಬಹಳಷ್ಟು ಸಮಸ್ಯೆಗಳು ಆಗ್ತವೆ ಅನ್ನುವಂಥದ್ದು ಉದಾಹರಣೆ. ಇದೀಗ ಬೆಳ್ತಂಗಡಿಯಿಂದ ಚಾರ್ಮಾಡಿ ರಸ್ತೆಗೆ ಹೇಗೆ ಬ್ಲಾಕ್ ಆಗ್ತಾ ಇದೆಯೋ ಅದೇ ರೀತಿಯಾಗಿ ಉಜಿರೆ ಕಡೆಗೆ ಬರುವಂತಹದ್ದು ಕೂಡ ಬ್ಲಾಕ್ ಆಗ್ತದೆ ನೋಡಿ. ಇದೀಗ ಅಂದ್ರೆ ಯಾವುದೇ ಸಿಗ್ನಲ್ಸ್ ಇಲ್ಲ, ಏನಿಲ್ಲ, ಅಂದ್ರೆ ಇಲ್ಲಿ ಕಷ್ಟ ಆಗ್ತಿದೆ ಅನ್ನುವಂಥದ್ದು ಸ್ಪಷ್ಟ. ಇದು ಆ ಬ್ಲಾಕ್ ಆಗುವುದಕ್ಕೆ ಉದಾಹರಣೆಯ ರೂಪದಲ್ಲಿ ಕಾಣ್ತಾ ಇದೆ. ಅಂದ್ರೆ ಅಗಲ ಕಡಿಮೆ ಮತ್ತು ಒಂದೇ ವಾಹನ ಹೋಗ್ಲಿಕ್ಕಾಗೋದು ಇಂಥದ್ದೆಲ್ಲ ಇದೆ. ಈ ಒಂದು ಬ್ಲಾಕ್ ಹೇಗಾಗ್ತದೆ ಉಜಿರೆಯಲ್ಲಿ ಅನ್ನುವಂಥದ್ದಕ್ಕೂ ಕೂಡ ಉದಾಹರಣೆಯ ರೂಪದಂತೆ ಕಾಣ್ತಾ ಇದೆ. ಇದು ನೋಡಿ, ಇಲ್ಲಿ ಒಂದು ದೊಡ್ಡ ವೆಹಿಕಲ್ ಬಂದು ಒಂದು ನಿಂತ್ರೆ ಮತ್ತೆ ಅಲ್ಲಿ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಅಲ್ಲೀಗ ವಿಜಯಲಕ್ಷ್ಮಿ ಅರ್ಥ ಮೂವರ್ಸ್ ಬರ್ತಾ ಇದ್ದಾರೆ. ಅವರು ಬಂದಾಗ ನೋಡಿ ಅಲ್ಲಿ ಬ್ಲಾಕ್ ಆಗ್ತದೆ. ಅಂದ್ರೆ ಇಂಥ ವೆಹಿಕಲ್ಸ್ ಬಂದಾಗ ಅಲ್ಲಿ ಬ್ಲಾಕ್ ಆಗೇ ಆಗ್ತದೆ. ಇದೆಲ್ಲವೂ ಕೂಡ ಉದಾಹರಣೆಯ ರೂಪದಲ್ಲಿದೆ. ಅದರಿಂದ ಕೂಡಲೇ ಹೈವೇ ಅವರು ಎಚ್ಚೆತ್ತುಕೊಳ್ಬೇಕು ಮತ್ತು ಇದಕ್ಕೆ ಜನಪ್ರತಿನಿಧಿಗಳು ಮನಸ್ಸು ಮಾಡಬೇಕು ಅನ್ನುವಂತಹದ್ದು ಈಗಿರುವಂತಹ ಜನಾಭಿಪ್ರಾಯ. ಜೊತೆಗೆ ಇಲ್ಲಿ
ಈ ಸರ್ಕಲ್ ಕೂಡ ತುಂಬಾ ಚಿಕ್ಕದಾಗಬೇಕು ಅನ್ನುವಂತಹದ್ದು ವಾದ. ಈಗ ನಾವು ನಿಮಗೆ ಇಲ್ಲಿಯ ದೃಶ್ಯಾವಳಿಯನ್ನು ತೋರಿಸಿದ್ವಿ, ಅದ್ರ ಜೊತೆಗೆ ಸರ್ಕಲ್ ನ ದೃಶ್ಯಾವಳಿಯನ್ನು ತೋರಿಸ್ತಾ ಇದೀವಿ. ಇದು ತುಂಬಾ ಚಿಕ್ಕದಾಗಬೇಕು ಅನ್ನುವಂಥದ್ದು ಈ ಉಜಿರೆಯ ವರ್ತಕರ ವಾದ. ನಾವು ಇಲ್ಲಿ 60 ವರ್ಷ ಆಯ್ತು ಉಜಿರೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಎಷ್ಟು ವರ್ಷ? 60 ವರ್ಷ ಆಯ್ತು ಸರ್ವಿಸು. ಇದು ಆದಷ್ಟು ಸಣ್ಣ ಮಾಡಿ ಮಾಡ್ಬೇಕು, ಎಲ್ಲರೂ ಹೇಳಿದಾಗ ನಮ್ದು ಇದು ಅಷ್ಟೇ. ಎಲ್ಲರೂ ಹೇಳಿ ನೋಡಿ, ಇದೀಗ ಆ ಸರ್ಕಲ್ ನಲ್ಲಿ 2 ಬಸ್, ಒಂದು ಚಾರ್ಮಾಡಿ ಕಡೆಯಿಂದ ಒಂದು ಧರ್ಮಸ್ಥಳ ಕಡೆಯಿಂದ ಬಂದಿದೆ. ಈಗ ಅಲ್ಲಿ ಬ್ಲಾಕ್ ಆಗುವಂಥದ್ದು ಸಾಮಾನ್ಯ. ಈಗ ನೋಡಿ ಅಲ್ಲಿ ಬ್ಲಾಕ್ ಆಗುವಂಥದ್ದು, ಇದು ಈ ಉಜಿರೆ ಪೇಟೆಯ ನೈಜ ದೃಶ್ಯಾವಳಿ. ಇದು ಈಗ ಪೀಕ್ ಅವರ್ ಕೂಡ ಅಲ್ಲ. ಈಗ ನಾವು ವಿಡಿಯೋ ಮಾಡ್ತಿರುವಂತಹ ಸಮಯ 11 ಗಂಟೆ ಬೆಳಗ್ಗೆ, ಆದ್ರಿಂದ ಪೀಕ್ ಅವರ್ ಅಲ್ಲ. ಈ ಪೀಕ್ ಅವರಲ್ಲಿ ಇಷ್ಟು ತೊಂದರೆ ನೋಡಿ. ಅಲ್ಲಿ ಆ ಕಡೆಯಿಂದ ಬರೋರಿಗೆ ಅಲ್ಲಿ ನಿಲ್ಲಿಸಿ ಮತ್ತೆ ಮೂವ್ ಮಾಡಬೇಕು. ಅಲ್ಲಿ ಅವ್ರು ನಿಲ್ಲಿಸಿದಾಗ ಉಜಿರೆ ಕಡೆಯಿಂದ ಧರ್ಮಸ್ಥಳಕ್ಕೆ ಹೋಗುವವರು ಮತ್ತೆ ನಿಲ್ಲಿಸಬೇಕು. ಇದು ಬ್ಲಾಕ್ ಆಗ್ತದೆ ಅನ್ನುವಂಥದ್ದು. ಈ ಬಗ್ಗೆ ರಾಜೇಶ್ ಪೈ ಅವರಿದ್ದಾರೆ, ನಾವು ಅವರ ಬಿಲ್ಡಿಂಗ್ ನ ಮೇಲ್ಗಡೆ ಇದೆ. ಸರ್, ಏನ್ ಹೇಳ್ತೀರಿ? ನೀವು ಈಗಾಗಲೇ ನೋಡಿದಿರಿ ಇದರ ಪರಿಸ್ಥಿತಿ ಏನು ಅಂತ. ರಸ್ತೆ ಕೆಲಸಗಳು ತುಂಬಾ ಚೆನ್ನಾಗಿದೆ, ಆದರೆ ಉಜಿರೆಯ ಸರ್ಕಲ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಹತ್ತಿರದವನೇ, ವರ್ಷಾನುಗಟ್ಟಲೆಯಿಂದ ನೋಡ್ಕೊಂಡು ಬಂದವರು. ಇಲ್ಲಿ ಬೆಳಗಿಂದ ಸಂಜೆವರೆಗಿನ ದಿನಚರಿ ಹೇಗಿರುತ್ತೆ ಅಂತ ಈ ಬಸ್ ಸ್ಟ್ಯಾಂಡು ಹಾಗೆ ಸರ್ಕಲ್ನ ಸುತ್ತಮುತ್ತ. ಆ್ಯಕ್ಚುಲಿ ಇದು ಈಗಿನ ಪರಿಸ್ಥಿತಿ ನೋಡಿದರೆ ಅವೈಜ್ಞಾನಿಕವಾಗಿದೆ ಅಂತ ನಾನು ಹೇಳ್ಬೋದು. ಇದು ಈಗ 2 ಭಾಗ, ಅಂದರೆ ಸಿಟಿಯ ಮಧ್ಯದಲ್ಲಿ ಇರುವಂಥದ್ದು, ಟೋಟಲ್ ಈಗ ಸಿಟಿಯ ಮಧ್ಯದಲ್ಲಿ ನಡೆದುಕೊಂಡು ಹೋಗುವಂಥ ಹೈವೇ ಪರಿಸ್ಥಿತಿ ಬೇರೆ ಇರ್ತದೆ, ಔಟ್ಸ್ಕರ್ಟ್ನಲ್ಲಿ ಹೈವೇ ನಡ್ಕೊಂಡು ಹೋಗುವಂಥದ್ದು ಬೇರೆ ಇರ್ತದೆ. ಇದೇ ಈಗ ಮಾದರಿ ಔಟ್ಸ್ಕರ್ಟ್ನಲ್ಲಿ ಅಂತ ಆದರೆ ಇದು ಏನು ತೊಂದರೆ ಇಲ್ಲ, ವೆಹಿಕಲ್ಗಳು ಹೋಗ್ತಾ ಸರಾಗವಾಗಿ ಹೋಗ್ತದೆ. ಇದು ಪೇಟೆ, ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಜನನಿಬಿಡವಾದಂತಹ ಪೇಟೆ ಇದು ಉಜಿರೆ. ಅದು ಸರ್ಕಲ್ನ ಮಧ್ಯೆ. ಅದು ಕೂಡ 3 ಕಡೆ ಮಂಗಳೂರು ಹೋಗುವಂಥ ಹೆದ್ದಾರಿ, ಚಾರ್ಮಾಡಿಗೆ ಆಚೆಯಾಗಿ ಚಿಕ್ಕಮಂಗ್ಳೂರಿಗೆ ಹೋಗುವ ಹೆದ್ದಾರಿ, ಈಚೆನ ಧರ್ಮಸ್ಥಳದಿಂದ ಕನೆಕ್ಷನ್ ಆಗಿ ಬೆಂಗಳೂರಿಗೆ ಹೋಗುವ ಹೆದ್ದಾರಿ. ಈ ಮೂರು ರಸ್ತೆಗಳ ಪಿನ್ ಪಾಯಿಂಟ್ ಇದು. ಈ ಪಾಯಿಂಟ್ನಲ್ಲಿ ಇಷ್ಟೊಂದು ದೊಡ್ಡ ಸರ್ಕಲ್ ಮಾಡಿ ಆ ಡಿವೈಡರ್ಗಳನ್ನು ಅದರ ಹತ್ತಿರ ತಂದು ಜೋಡಿಸಿಟ್ಟದ್ದು ಇದು ಇಂಜಿನಿಯರ್ನ ಪ್ಲಾನ್ ಪ್ರಕಾರ. ನಮಗೆ ಅವರ ಪ್ಲಾನ್ ಸರಿ ಇರ್ಬೋದು ಅನ್ನೋದು ಅವರಿಗೆ ಗೊತ್ತು, ಬಟ್ ಇಲ್ಲಿ ವೈಜ್ಞಾನಿಕವಾಗಿ ಇಲ್ಲಿ ವಸ್ತುಶಃ ಪರಿಸ್ಥಿತಿಯನ್ನು ಇಲ್ಲಿ ಗಮನಿಸಿದರೆ ನೀವು ನೋಡ್ಬೋದು. ಇದು ಖಂಡಿತ ಈಗ ಸತ್ಯ ಹೇಳಲಿಕ್ಕೆ ಹೋದರೆ ಇದು ಅನ್ಸೀಸನ್, ಯಾವುದೇ ಸೀಸನ್ಗಳು ಇಲ್ಲ. ಎರಡನೇದ್ದು ಈಗ ಪೀಕ್ ಅವರ್ ಕೂಡ ಅಲ್ಲ. ನೀವು ಈಗ ಒಬ್ಸರ್ವ್ ಮಾಡಿದ್ದೀರಿ, ಇದು ಸೀಸನ್ಗಳು ಬಂದಾಗ ಪೀಕ್ ಅವರ್ನಲ್ಲಿ ಅಂತಾದರೆ ಇದು ಖಂಡಿತ ಸಮಸ್ಯೆಗೆ ಎಡೆ ಮಾಡಿಕೊಡೋದ್ರಲ್ಲಿ 2 ಮಾತಿಲ್ಲ. ನಾನು ಇಂಜಿನಿಯರ್ಗಳಲ್ಲಿ ಕೇಳೋದು ಇಷ್ಟೇ, ನೀವು ಬಂದು ಇಲ್ಲಿ ಪರಿಶೀಲಿಸಿ ಹಾಗೂ ಪೀಕ್ ಅವರ್ನಲ್ಲಿ ಇಲ್ಲಿ ಹೇಗೆ ನಡೀತದೆ ಅಂತ ನೋಡಿ, ಇದನ್ನು ನೀವು ಪೂರ್ತಿ ಕನ್ಸ್ಟ್ರಕ್ಷನ್ ಮಾಡಿ ಮತ್ತೊಮ್ಮೆ ಬಿಚ್ಚುವುದಕ್ಕಿಂತ ಮೊದಲೇ ಅದನ್ನು ಕೇರ್ ತಗೊಂಡು ಇದಕ್ಕೆ ಹೇಗೆ ಬೇಕು, ಈ ಊರಿಗೆ ಈ ಸ್ಥಳಕ್ಕೆ ಹೇಗೆ ಬೇಕು ಹಾಗೆ ಮಾಡೋದು ಒಳ್ಳೆಯದು. ಈ ಇಡೀ ಹೈವೇ ದಾಟಿ ಹೋಗ್ತಿರೋದು ಉಜಿರೆ ಹೃದಯ ಭಾಗದಲ್ಲಿ, ಪೇಟೆ ವರ್ತಕರಿಗೂ ತೊಂದರೆ ಆಗಬಾರದು. ಹಾಗೂ ಇಲ್ಲಿ ಇರುವಂಥ ವಾಹನದ ತುಂಬ ಜನ ವಾಹನ ಮಾಲಕರು ಕೂಡ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆಗಳೆಲ್ಲ ಇಲ್ಲಿ ಇದ್ದಾವೆ. ಇದರ ಮಧ್ಯದಲ್ಲಿ ಕೂಡ ಇದನ್ನು ಗಮನ ಹರಿಸಿ ಇದನ್ನು ಸರಿ ಮಾಡಬೇಕು ಅಂತೇಳಿ ನಾನು ನ್ಯಾಷನಲ್ ಹೈವೇ ಇಂಜಿನಿಯರ್ಗಳಲ್ಲಿ, ಸಂಬಂಧಪಟ್ಟ ಇಲಾಖೆಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಈ ವಿಷಯವನ್ನು ಇನ್ನೊಂದೇನೆಂದರೆ, ನಾವು ಈಗಾಗಲೇ ಇದನ್ನು ಶಾಸಕರ ಗಮನಕ್ಕೆ ತಂದಿದ್ದೇವೆ. ಅವರು ಸ್ಪಂದನೆ ಕೊಟ್ಟು ಇದರ ಬಗ್ಗೆ ಪರಿಶೀಲನೆ ಮಾಡ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಉಜಿರೆಯ ಸರ್ಕಲ್ ಈ ಧರ್ಮಸ್ಥಳದಿಂದ ಉಜಿರೆಯ ಬಸ್ ಸ್ಟ್ಯಾಂಡಿನ ಕಡೆಗೆ ಬರುವಂತಹ ರಸ್ತೆಯಾಗಲ್ಲ, ಬೆಳ್ತಂಗಡಿಯಿಂದ ಅಥವಾ ಬೆಳ್ತಂಗಡಿಯಿಂದ ಚಿಕ್ಕಮಗಳೂರು ಕಡೆಗೆ ಹೋಗುವಂತಹ ಆ ರಸ್ತೆಯಾಗಲ್ಲ, ಮತ್ತು ಈ ಸರ್ಕಲಿನ 4 ಭಾಗಗಳಲ್ಲಿ ವೆಹಿಕಲ್ ಪಾಸ್ ಆಗುವಂತಹ ಅಗಲಗಳು ಇವೆಲ್ಲವೂ ಕೂಡ ಲೆಕ್ಕಾಚಾರ ಹಾಕಿದಾಗ ಇದು ಬಹಳಷ್ಟು ತೊಂದರೆಗಳಿಗೆ, ಫ್ಯೂಚರಲ್ಲಿ ಬಹುದೊಡ್ಡ ಬ್ಲಾಕ್ಗಳಿಗೆ ಕಾರಣ ಆಗಬಹುದು ಅನ್ನುವಂಥದ್ದು. ಒಂದು ಕಡೆಯ ಲೆಕ್ಕಾಚಾರದ ಪ್ರಕಾರ ಈ ಕಡೆಯಿಂದ ಚಾರ್ಮಾಡಿ ರೋಡ್ನಲ್ಲಿ ಅನುಗ್ರಹದ ತನಕ, ಬೆಳಾಲ್ ರೋಡ್ನಲ್ಲಿ ಬೆಳಾಲ್ ಕ್ರಾಸ್ ತನಕ, ಕೆಳಭಾಗದಲ್ಲಿ ಪಂಚವಟಿ ತನಕವೂ ಕೂಡ ಬ್ಲಾಕ್ ಆಗುವಂತಹ ಸಾಧ್ಯತೆ ಇದೆ. ನೋಡಿ, ಅಲ್ಲಿ ಬಸ್ ಬಂತು, ನಿಲ್ತು, ಅಲ್ಲಿ ಮತ್ತೆ ಪ್ಲೇಸ್ಗಳಿರೋದಿಲ್ಲ, ಅಂದ್ರೆ ಅಲ್ಲಿ ಸ್ಲೋ ಆಗ್ತದೆ ಗಾಡಿ, ಅಲ್ಲಿ ಬ್ಲಾಕ್ಗಳಿಗೆ ಕಾರಣ ಆಗ್ತದೆ ಅನ್ನುವಂಥದ್ದು ಈಗಿನ ಜನರ ವಾದ. ಜೊತೆಗೆ ಈ ಸರ್ಕಲ್ ಚಿಕ್ಕದಾಗಬೇಕು ಮತ್ತು ಈ ಒಂದು ದ್ವಾರದ ಎದುರು ಭಾಗದಲ್ಲಿ ಇರ್ತಕ್ಕಂತಹದ್ದು ಕೂಡ ಚಿಕ್ಕದ, ಡಿವೈಡರ್ ಕೂಡ ಚಿಕ್ಕದು ಮಾಡಬೇಕು ಅನ್ನುವಂಥದ್ದು ಇಲ್ಲಿನವರ ವಾದ ಆಗಿದೆ. ಇನ್ನೊಂದು ಉದಾಹರಣೆ, ಉಜಿರೆಯಲ್ಲಿ ಧರ್ಮಸ್ಥಳದಿಂದ 2 ಬಸ್ ಬಂತು, ಒಂದು ಕೊಯ್ಯೂರು ಬಜ್ಜಿಲ ಬೈಪಾಡಿ ಬೆಳಲು, ಇನ್ನೊಂದು ಧರ್ಮಸ್ಥಳದಿಂದ ಬಂದಂತ ಬಸ್ಸು ಬಸ್ ಸ್ಟ್ಯಾಂಡಿನ ಎದುರುಗಡೆ ನಿಂತಿದೆ. ಈಗ ಇಲ್ಲಿ ಪಾಸ್ ಆಗುವುದು ಹೇಗೆ?
ಈ ಪ್ರಶ್ನೆಗೂ ಕೂಡ ಈ ಅಧಿಕಾರಿಗಳೇ ಉತ್ತರ ಕೊಡಬೇಕು. ಅದಕ್ಕೋಸ್ಕರವೇ ಇಲ್ಲಿಯ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಅಲ್ಲಿಯ ಡಿವೈಡರ್ ಬೇಡ, ಅಲ್ಲಿಯ ಡಿವೈಡರ್ನ ಸಣ್ಣದು ಮಾಡಿ, ಆದ್ರೆ ಅಷ್ಟಗಲದ ಡಿವೈಡರ್ ಬೇಡ ಅನ್ನುವಂತ ವಾದವನ್ನ ಮಾಡ್ತಾರೆ. ಈಗ ಇನ್ನೊಂದು ಬಸ್ ಬಂತು ನೋಡಿ, ಉದಾಹರಣೆ ಇನ್ನೊಂದು ನೋಡಿ, 2 ಬಸ್ ಬಂದಾಗ ಅಲ್ಲಿ ಈ 3 ಬಸ್ಗಳು ಬಂದು ಹೀಗೆ ಪಾಸ್ ಆದಾಗ ಇಲ್ಲಿ ಬ್ಲಾಕ್ ಆಗೇ ಆಗ್ತದೆ ಅಂತ ನೋಡಿ. ಈಗ 3 ಬಸ್ ನಿಂತಿದ್ದನ್ನ ತೋರಿಸ್ತಾ ಇದ್ದೀವಿ. ಇಂಥದ್ದೇ ಇಲ್ಲಿ ಮುಖ್ಯ ರಸ್ತೆಗಳಿಗೆ ಅಂದ್ರೆ ಹೈವೇಗಳಿಗೆ ಕನೆಕ್ಟ್ ಆಗುವಂತಹ 16 ಚಕ್ರದ ವಾಹನಗಳೆಲ್ಲ ಬರ್ತವೆ. ಅವುಗಳು ಒಂದು ವೇಳೆ ಇಲ್ಲಿ ಬ್ಲಾಕ್ ಆದ್ರೆ ಇಡೀ ಉಜಿರೆಪೇಟೆ ಬ್ಲಾಕ್ ಆಗ್ತದೆ. ಇದಕ್ಕೆಲ್ಲದಕ್ಕೂ ಕೂಡ ಉದಾಹರಣೆಯಾಗಿ ಇದೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಸರ್ಕಲ್ನ ರಚನೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಒತ್ತಾಯ. ಆದಷ್ಟು ಬೇಗ ಇದರ ಬಗ್ಗೆ ಶಾಸಕರು, ಸಂಸದರು ಮತ್ತು ಹೈವೇ ಇಲಾಖೆ ಗಮನ ಕೊಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ವನಿಷ್ಠತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ಉಜಿರೆ.